ಕಾರ್ಕಳ ಪುರಸಭೆ ವ್ಯಾಪ್ತಿಯ ಬಂಡಿಮಠ ಬಸ್ ನಿಲ್ದಾಣದ ಎದುರು ಮುಖ್ಯ ರಸ್ತೆಯ 2 ಕಡೆ ಒಳಚರಂಡಿಯ ತ್ಯಾಜ್ಯ ನೀರು ದುರ್ವಾಸನೆಯೊಂದಿಗೆ ರಸ್ತೆಯಲ್ಲಿ ಹರಿಯುತ್ತಿದ್ದು ಈ ಸಮಸ್ಯೆ ಇಂದು ನೆನ್ನೆಯದಲ್ಲ. ಸುಮಾರು ವರ್ಷದಿಂದ ಮಳೆ ಜೋರಾಗಿ ಸುರಿದರೆ ಈ ತ್ಯಾಜ್ಯ ನೀರು ರಸ್ತೆಯ ಮೇಲೆ ಅಷ್ಟೇ ಜೋರಾಗಿ ಹರಿಯುತ್ತದೆ. ರಸ್ತೆ ಒಂದು ಪಕ್ಕದಲ್ಲಿ ಪವಿತ್ರ ದೇವಸ್ಥಾನ, ಇನ್ನೊಂದು ಪಕ್ಕದಲ್ಲಿ ಬಸ್ ನಿಲ್ದಾಣ ಇದ್ದು ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಬಸ್ಸುಗಳಿಗೆ ಕಾಯುವಾಗ ಈ ತ್ಯಾಜ್ಯ ನೀರಿನಿಂದ ಹರಡುವ ದುರ್ವಾಸನೆಯು ವಾಹನಗಳು ಹೋಗುವಾಗ ಅವುಗಳಿಂದ ರಸ್ತೆಯ ನೀರು ಬಟ್ಟೆಯ ಮೇಲೆ ಕೊಳಕು ನೀರು ಚಿಮ್ಮುವ ಯಾತನೆಯನ್ನು ಸಹಿಸಿಕೊಳ್ಳಬೇಕು. ಇಷ್ಟೆಲ್ಲ ಆದರೂ ಈ ಸಮಸ್ಯೆಗೂ ಪುರಸಭೆಗೂ ಯಾವುದೇ ಸಂಬಂಧವಿಲ್ಲವೆಂದು ಪುರಸಭೆ ಅಧಿಕಾರಿಗಳು ವರ್ತಿಸುತ್ತಾರೆ. ಖಲೀಲ್, V4 ನ್ಯೂಸ್, ಕಾರ್ಕಳ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.